ಕಾಲಾವಧಿ ಜಾರ್ದೆ ಮಾರಿಪೂಜೆಯ ಸಂದರ್ಭ ಹಿರಿಯ ಕನ್ನಡ ಚಲನಚಿತ್ರ ನಟ ರಮೇಶ್ ಭಟ್ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದರು. ಇಷ್ಟಾರ್ಥ ಸಿದ್ಧಿಗಾಗಿ ಗಂಟನಾದ ಸೇವೆಯನ್ನು ನೆರವೇರಿಸಿದರು. ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಅವರನ್ನು ಗೌರವಿಸಲಾಯಿತು. ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿಕಲ್ಯ ಅಮ್ಮನ ಅನುಗ್ರಹ ಪ್ರಸಾದ ನೀಡಿದರು. ಈ ಸಂದರ್ಭ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ. ತಾಯಿಯ ದರ್ಶನ ಮಾಡಿ ಸಂತೋಷದಿಂದ ಕಣ್ಣು ತುಂಬಿ ಬರ್ತಾ ಇದೆ. ಇಂತಹ ಸುಂದರವಾದ ದೇವಸ್ಥಾನದಲ್ಲಿ ಹೆತ್ತ ತಾಯಿಯನ್ನೇ ನೋಡಿದ ಅನುಭವವಾಯಿತು. ಇಂದು ಇಲ್ಲಿಗೆ ಬರುವ ಕಾಲ ಕೂಡಿ ಬಂದಿದೆ. ನಾನು ಬಂದಿದ್ದೇನೆ, ನೀವೆಲ್ಲರೂ ಕೂಡ ಬನ್ನಿ ಎಂದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿಯ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಯೋಗೇಶ್ ವಿ ಶೆಟ್ಟಿ, ಬಾಲಾಜಿ ಸೇರಿದಂತೆ ಸಮಿತಿಯ ಇತರ ಪದಾಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ದಿನಚರಿಯಲ್ಲಿ ಮರೆಯಲಾಗದೇ ಇರುವಂಥ ಒಂದು ದಿನ. ಯಾಕೆಂದರೆ ಹೊಸ ಮಾರಿಯಮ್ಮ ದೇವಸ್ಥಾನ ಬಂದು ಆ ತಾಯಿಯ ದರ್ಶನ ಮಾಡಿದ್ದೇನೆ. ಮನಸ್ಸು ಸಂತೋಷದಿಂದ ತುಂಬಿ ಬಂದಿದೆ. ಕಣ್ಣಲ್ಲಿ ನೀರು ಹನಿಗುಡ್ತಾ ಇದೆ. ಒಂದು ಸುಂದರವಾದ ದೇವಸ್ಥಾನ, ಜೊತೆಗೆ ಅಮ್ಮನ ಮುಖ ನೋಡಿದಾಗ ಹೆತ್ತ ತಾಯಿಯಂದ್ರೆ ಎಲ್ಲರೂ ಜ್ಞಾಪಕ ಬರ್ತಾರೆ. ಅಮ್ಮನ ಒಂದು ದಿವ್ಯ ದರ್ಶನ ನನಗೆ ಸಿಕ್ಕಿದ್ದು. ಇಷ್ಟು ವರ್ಷ ನಾನು ಓಡಾಡ್ತಾ ಇದ್ದೇನೆ. ನಾನು ಊರೇ ಕುಂದಾಪುರ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಮೊನ್ನೆ ಯೂಟ್ಯೂಬಲ್ಲಿ ಎಲ್ಲೋ ನೋಡಿದೆ, ತಕ್ಷಣ ಬರಬೇಕು ಅನಿಸ್ತು. ನನಗೆ ಗೊತ್ತಿಲ್ಲ ಇವತ್ತು ಮಂಗಳವಾರ ಅಂತ ಕೂಡ. ಮಂಗಳವಾರದ ದಿವಸ ತಾಯಿ ದರ್ಶನ ಕೊಟ್ಟಿದ್ದಾಳೆ. ತುಂಬ ಜನಕ್ಕೆ ದರ್ಶನ ಕೊಡ್ತಾಳೆ, ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಯಾಕೆಂದರೆ ಈಗೆಲ್ಲ ಶೆಟ್ಟರು ಎಲ್ಲವನ್ನು ವಿವರಿಸಿ ಹೇಳಿದ್ರು, ದಾನಿಗಳು ಕೋಟಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ. ಕೋಟಿ ಲೆಕ್ಕದಲ್ಲಿ ಆರತಿ ತಟ್ಟೆಗೆ ಇವತ್ತು ಕಾಯನ್ ಹಾಕೋರೆ ಬಹಳ ಜನ ಇರೋದು. ದಾನಿಗಳು ಹುಡುಕಬೇಕು. ಆದರೆ ಒಂದು ಶ್ಲೋಕನ ಹೇಳಿದ್ದಾರೆ, ಬಾರದಿದ್ದವ್ರನ್ನ ಬರೆಸುತ್ತೇನೆ, ಕೊಡದಿದ್ದವರ ಕೈಯಲ್ಲಿ ಕೊಡಿಸ್ತೇನೆ ಅಂತ. ಹಾಗಾಗಿ ಅದು ಸಾಕಾರ ಆಗಿದೆ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಿ.